ಭಾರೀ ಮಳೆ ಮುಂದುವರೆದಿದ್ದು ಸುಬ್ರಹ್ಮಣ್ಯ ಸಮೀಪದ ಕುಮಾರಧಾರ ಬಳಿ ಹೆದ್ದಾರಿ ಜಲಾವೃತಗೊಂಡಿದ್ದು ಪದವಿ ವಿದ್ಯಾರ್ಥಿಗಳು ಅಪಾಯಕಾರಿ ಸ್ಥಿತಿಯಲ್ಲಿ ಸಂಚರಿಸಿ ಪರೀಕ್ಷೆಗೆ ಹಾಜರಾಗಬೇಕಾದ ಸ್ಥಿತಿ ಉಂಟಾಯಿತು. ಮಂಗಳೂರು ಯೂನಿವರ್ಸಿಟಿ ಸೆಮಿಸ್ಟರ್ ಪರೀಕ್ಷೆ ನಡೆಯುತ್ತಿದ್ದು ಮಳೆ ಕಾರಣ ಪರೀಕ್ಷೆ ಮುಂದೂಡಿಕೆ ಆಗಿರಲಿಲ್ಲ. ಪರಿಣಾಮ ಪಂಚಭಾಗದಿಂದ ಸುಬ್ರಹ್ಮಣ್ಯ ಕೆಎಸ್ಎಸ್ ಕಾಲೇಜಿಗೆ ಪರೀಕ್ಷೆ ಹಾಜರಾಗಲು ಬರುವ ವಿದ್ಯಾರ್ಥಿಗಳು ಜಲಾವೃತಗೊಂಡ ರಸ್ತೆಯಲ್ಲೇ ಸಂಚರಿಸಿ ಪರೀಕ್ಷಾ ಕೇಂದ್ರಗಳತ್ತ ಬಂದಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಸೆಮಿಸ್ಟರ್ ಪರೀಕ್ಷೆ ಮುಂದೂಡಲಿ ಎಂಬ ಆಗ್ರಹ ವ್ಯಕ್ತವಾಗಿದೆ. ಬೆಳಗ್ಗೆ ಹಾಗೂ ಮಧ್ಯಾಹ್ನ ಪರೀಕ್ಷೆಗಳು ನಡೆಯುತ್ತಿದೆ. ಮಳೆ ಕಾರಣಕ್ಕೆ ಕೊಡಗು ಜಿಲ್ಲೆಯಲ್ಲಿ ಸೆಮಿಸ್ಟರ್ ಪರೀಕ್ಷೆ ಮುಂದೂಡಲಾಗಿತ್ತು. ಜಾಸ್ತಿ ಆಗಿದೆ ಅಂತ ಈಗ ಎಕ್ಸಾಮ್ಗೆ ಎಚ್ಚರ ಮಾಡೋದು ಗೊತ್ತಿಲ್ಲ. ಮತ್ತೆ ಕೆಲವರೆಲ್ಲ 25 ಕಿಲೋಮೀಟರ್ 30 ಕಿಲೋಮೀಟರ್ ಅಷ್ಟು ರಿಕ್ಷಾ ಮಾಡಿ ಬರ್ತಿದ್ದಾರೆ. ಸಿಟಿಗಾರ್ ರೋಡ್ ಆಗಿದೆ. ಇವ್ರದೊಂದು ಬೈಕ್ ತಗೊಂಡು ಒಂದಿವ್ಸ ಈಗ ಹೇಗೋ ಮಾಡಿ ಇವರು ಇದನ್ನು ಕರ್ಕೊಂಡು ಬಂದಿರೋದ. ಓಕೆ, ಥ್ಯಾಂಕ್ ಯು. ಈಚೆ ಬರ್ಲಿಕ್ಕೆ ಆಗಲಿಲ್ಲ, ಬೋಟು ಕಲಿಸ್ತಿಲ್ಲ. ಮತ್ತೆ ಈಗ ಈಚೆ ದೀಪಲ್ಲಿ ಕರ್ಕೊಂಡು ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ. ನಾವು ಅದಕ್ಕೆ ಎಲ್ಲ ಹೇಳಿದರೆ ಅದು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲ, ಹಾಗೆ ಅಂತ ಕ್ಯಾನ್ಸಲ್ ಆಗುದಿಲ್ಲ ಅಂತ ಹೇಳಿದರು. ಈ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡಿ ಕಡೆ ಸ್ವಲ್ಪ ಜನ ಇದ್ದಾರೆ, ತುಂಬ ಜನ ಇತ್ತು.